ಯುವ ವಾಹಿನಿಯೇ ಬಿರುಬೆರೆಯುವ ಸಂಘಟನೆ, ಯುವ ವಾಹಿನಿಯೇ ಬಿರುಬೆರೆಯುವ ಸಂಘಟನೆ. ಸೇವೆ ಉಡಲೆ ತ್ಯಾಗ ಉಂಡು ಜಿಲ್ಲಾ ರಾಜ್ಯೋತ್ಸವದ ಪೆರುಮೆಡು ರಂಗದೋ ಕುಳಿ ಬಿತ್ತರ ಉಂಡು ಮಾತಾ ಒಟ್ಟು ಸೇರುನ ಪೊರುತು ಯುವ ವಾಹಿನಿಯೇ ಬಿರುಬೆರೆಯುವ ಸಂಘಟನೆ, ಯುವ ವಾಹಿನಿಯೇ ಬಿರುಬೆರೆಯುವ ಸಂಘಟನೆ. ಪ್ರತಿಭೆ ದಿಂಜಿನ ಕಲೆಗೆ ಬಿಲೆನಿ ತೆಲಿಕೆ ನಲಿಕೆನು ಬಿರ್ಕುನ ಕಲೆನೆ. ಉದಿಮನ ಅವರು ಯುವ ವಾಹಿನಿ ಕೇಂದ್ರ ಸಮಿತಿಯ ಈ ಕೊಡಿಮರ ಈ ಹೊರತು ಉದಿಮನ ಯುವ ವಾಹಿನಿಯ ಗುರುಕಾರಿ ಯಶವಂತ ಪೂಜಾರು ಈ ಹೊರತು ಉದಿಮನದ ಭಿನ್ನೆ ಆದೆ ಉದಿಮನದ ಗುರುಕಾರಿ ಆದೆ ಗುರುತುದಾಗೆ ಗಂಗಡೆ ಈ ಹೊರತು ವಾಹಿನಿಯ ಕೊಡಿ ಭಾರತವನ್ನು ಪಾಲುಗೊಂಡು ಈ ಹೊರತು ಕೈ ದಾಟಿದವರು ಯುವ ವಾಹಿನಿ ಭಾರತವನ್ನು ಯುವ ವಾಹಿನಿಯೇ ಬಿರುಬೆರೆಯುವ ಸಂಘಟನೆ, ಯುವ ವಾಹಿನಿಯೇ ಬಿರುಬೆರೆಯುವ ಸಂಘಟನೆ. ಸೇಸಪ್ಪ ಕೋಟೆ ಅಂದ್ರೆ ತೋಲುದ ಕೋಲುನು ಯುವ ವಾಹಿನಿದ ಗುರ್ಕಾರಿ ಯಶವಂತ ಪೂಜಾರ್ಲೆಗೂ ಕೊರಡು ಒಂದು ಭಿನ್ನ ಇತ್ತೊಂದಿಲ್ಲ. ಯುವ ವಾಹಿನಿದ 20 ಶಬ್ದ ಯುವ ವಾಹಿನಿ ಕೇಂದ್ರ ಸಮಿತಿದ ಗುರ್ಕಾರಣ ಕೈಟೆ ತೋಲುದ ಸ್ವರ ಬೈದಂಡೆ ಯುವ ವಾಹಿನಿ 20 ಘಟಕದ ಇನಿ ಬಂಟ್ವಾಳ ತಾಲೂಕು ಘಟಕದ ಆತಿಥ್ಯಡು ನಡಪುಣಂಚಿತ್ತಿನ ಈ ಡೆನ್ನಾನ ರಡ್ಡು ಸಾರತ್ತ 18 ಪೊರ್ಲ ದೇಕಿಡೆ ಉದಿಪನ ಆತಡೆ ಯುವ ವಾಹಿನಿಯೇ ಬಿರುಬೆರೆಯುವ ಸಂಘಟನೆ, ಯುವ ವಾಹಿನಿಯೇ ಬಿರುಬೆರೆಯುವ ಸಂಘಟನೆ. ಪಡುಬಿದ್ರೆ ಘಟಕದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಪಡುಬಿದ್ರಿ ಘಟಕ ವಾ ಸುರವಣ್ಣ, ನಿನ್ನ ಪೂಜೆ ಪುರಸ್ಕಾರ ನಿನ್ನೊಂಜಿ ಪೂಜೆ ಪುರಸ್ಕಾರ ಎತ್ತಂಡಲ್ಲ ಮುಗಿಯ ರಿಜ್ಜತ ಮಾರೈತಿ ಲಗೆಯ ಭಯ. ಅಮ್ಮ ಬುಲ್ಪುರ್ಷಮ್ಮ ಯಾನು ಎಡೇನು ಓದುದಿರೇನು ಪೊರ್ಲುಡ್ ತಾಂಕುವೆ ಯಾನಿತ್ತೆ ಕಾಲೇಜ್ ಪೋದ್ ಬರ್ಪೆಮ್ಮ. ಅಂದು
ನಿಖಲು ತುಯರತ್ತ ಈ ದೌರ್ಜನ್ಯ ಇನಿ ಮಾತ್ರ ಅತ್ತು. ರಾಮಾಯಣದ ಕಲಡು ಸೀತೆ ನಾನಾ ರೀತಿಯ ಕಷ್ಟ ಕಾರ್ಪಣ್ಯ ಅನುಭವಿಸೇನು. ಒಂದು ಇಡೆಗೆ ಉಂತುಜಿ ಮಹಾಭಾರತದ ಪೊರ್ತುಡು ಪೊಣ್ಣು ಬೊಕ್ಕ ಮಣ್ಣದ ಆಸಿದಾತ್ರ ದ್ರೌಪದಿ ದಿಂಜಿದಿ ಸಬೆಟ್ಟು ಮಾನ ಕಲೆವು ನಡೆ ಮುಕ್ತ ಆಂಡು. ಇಂಚಿತಿ ಕಾಲಗಟ್ಟೊಡು ಒಂದೇ ಜಾತಿ ಒಂಜೇ ಮತ ಒಂಜೇ ದೇವೇರು ಪಂಪಿನ ಸತ್ಯನು ಲೋಕರ್ಮೆ ಸಾರಿದ್ದು ಬ್ರಹ್ಮರ್ಷಿ ನಾರಾಯಣ ಗುರುಸ್ವಾಮಿಲು ಬಾಲ್ಯ ವಿವಾಹನು ಇಂಚ ತಡೆತರು. ಬ್ರಹ್ಮಶ್ರೀ ಗುರುಸ್ವಾಮಿ ನಾರಾಯಣ ಗುರುಸ್ವಾಮಿ ಬ್ರಹ್ಮಶ್ರೀ ಗುರುಸ್ವಾಮಿ ನಾರಾಯಣ ಗುರುಸ್ವಾಮಿ ಶ್ರೀ ಗುರುಸ್ವಾಮಿ ನಾರಾಯಣ ಗುರುಸ್ವಾಮಿ ಬ್ರಹ್ಮಶ್ರೀ ಗುರುಸ್ವಾಮಿ ನಾರಾಯಣ ಗುರುಸ್ವಾಮಿ. ಇತ್ತೆ ನಡಪುನು ಸ್ವಾತಂತ್ರ್ಯ ಪೂರ್ವದ ದೃಶ್ಯ. ಪರಂಗಿದಕ್ಲಿನ ಫಿರಂಗಿದ ನಡುಟು ದಾಸ್ಯದ ಸಂಕಲೆಡು ಬೇನ ದಿನೊಂದಿತ್ತಿನಾರು ಅಪ್ಪೆ ಭಾರತಿ. ನಂಕಲ ಸ್ವಾತಂತ್ರ್ಯ ಬೋರ್ಡು ಪಂಪಿನ ಆಸೆಡು ಬೆಚ್ಚ ನೆತ್ತಿರದ ಜಕ್ಕ ಜವಣೆರು ಪರಂಗಿ ನಕಲ್ನ ಫಿರಂಗಿಗ್ ತಿಗಲೆ ಕುರಿನ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಮುಕ್ಲು ತರೆದಂಡ ದಿಯೇರು. Mr. Bhagat Singh, this is last chance for you. Tell your decision. ये फिरंगिल जननी जन्मभूमिश्च ಸ್ವರ್ಗದಪಿ ಗರೀಯಸಿ ಪಂಪಿನ ಪುಣ್ಯ ಸಂಸ್ಕಾರಡು ಪುಡಿದಿನ ಯಾನ್ ಎನ್ನ ಅಪ್ಪೆಗೋಸ್ಕರ ಜೀವ ಬೋಡಣ್ಣಲ ಕುರುವೆ ಅತ್ತವನ್ನೇ ನಿಕಲ್ಲ ಕಾರಗು ಬುರಯ ಎಂಕುಲು ಖುಷಿಟೇ ಬಲಿದಾನకు ತಯಾರಾತ. ಓ ಎನ್ನ ಮೋಕೆದ ಬಂದುಲೆ ಎಂಕಲ್ನ ಬಲಿದಾನ ನಿಕ್ಲೆಗ್ ಆದರ್ಶವಡು. इनकिलाब जिंदाबाद, बोलो भारत माता की जय. इनकिलाब जिंदाबाद, बोलो भारत माता की जय. खुश रहो पहले वतन, हम अपना फर्ज निभा के चले, कभी बुझने ना देना उस आग को, आग सीनों में हम जो लगा के चले.
जन्मभूमि के सपूत बोलते चले जय हे जय हे जय हे जय हे। आज सारी बेड़ियों को बोलते चले जय हे जय हे जय हे जय हे। इस ज़मीं पे दुश्मनों के पैर हैं जमे, एक एक पैर को उठाने चल दिए। पैर तो क्या पैरों के निशान भी ना रहे, दुश्मनों का हर निशान मिटाने चल दिए। ऊंटों पे ये नारा लेके डोलते चले जय हे 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 जय हे। ಇಂಚ ನಮ್ಮ ಅಪ್ಪೆ ಭಾರತಿನ ರಕ್ಷಣೆಗೂ ಬೆಚ್ಚ ನೆತ್ತಿರ್ದ ಜವಣೇರು ಬತ್ತಿರು. ಅಸ್ಪೃಶ್ಯತೆ ಬಾಲ್ಯ ವಿವಾಹ ತಡೆಪರೆ ನಮ್ಮ ನಾರಾಯಣ ಗುರುಕುಳು ಇತ್ತಿರು. ದ್ರೌಪದಿಗೂ ಬಿರಿಸಾಯಾದ ಶ್ರೀಕೃಷ್ಣ ಇತ್ತಿರು, ಸೀತಾ ಮಾತೆಗೂ ಶ್ರೀರಾಮಚಂದ್ರರು ಇತ್ತಿರು. ಆಂಡ ನಮ್ಮ ಸುರೂತ ದೃಶ್ಯೋಡು ಬತ್ತಿನ ಪೊಣ್ಣು ಮಗಲಿಗೂ ಅಲ್ಲ ರಕ್ಷಣೆಗೂ ಬರುಡಾಯಿನ ಕಲ್ಪನೆದ ಕೈ ಏರೊಂದು ತೂಕ ಏರೊಂದು ತೂಕ. ಅವು ಬೇತೆ ಏರ್ಲಾ ಅತ್ತು ಯುವವಾಹಿನಿದಂಚಿನ ಅವೇತೋ ಸಂಘ ಸಂಸ್ಥೆಲು ಸಂಘಟನೆಲು. ಅಮ್ಮ ಈರ್ ಪೋಡಿಡ್ಚಿ ಇತ್ತೆದ ಸಮಾಜಡು ಪೊಣ್ಣುಲ ಮಿತ್ತು ನಡಪನ ದೌರ್ಜನ್ಯ ತಡೆಪರೆ ನಮ್ಮಂಚಿನ ಅವೇತೋ ಎಡ್ಡೆ ಸಂಘಟನೆಲು ಇನಿಕಲ ನಮ್ಮ ನಡುಟುಲ್ಲ ಅಂದು ಇತ್ತೆ ತೆರಿಂಡು ಈ ಸಂಘಟನೆದ ಮಹತ್ವದಾದ ಪಂದು ಎನ್ನ ಮಗಲೆಲ್ಲ ಇಂಚಿನ ಎಡ್ಡೆ ಸಂಘಟನೆ ಸೇರದು ನಮ್ಮ ಸಮಾಜ ಸುಧಾರಣೆಗೆ ದುಂಬಾಕ. ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಒಂದೇ ದೇವರು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಒಂದೇ ದೇವರು ಲೋಕ ಸಾರ್ಗ ಬಲ್ಲೆ ಗುರುಕುಲ ಪಾತೆರ ಮಲ್ಲೆ ಲೋಕ ಸಾರ್ಗ ಬಲ್ಲೆ ಗುರುಕುಲ ಪಾತೆರ ಮಲ್ಲೆ ಸೂರ್ಯ ಚಂದ್ರ ಭೂಮಿ ಬಾನನ ಒಂದೇ 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 ಜಾತಿ ಒಂದೇ ಮತ ಒಂದೇ ದೇವರು ಒಂದೇ ದೇವರು. ನಾನು ತುಂಬಗು ಅಡ್ವೆ ಘಟಕದ ಸದಸ್ಯರೇ ಅಣಿ ಅವಡು ನನಗಳ ಭಿನ್ನಾಯ್ತೊಂದುಲ್ಲ ನಾನು ತುಂಬತ್ತ ರಂಗ ಚವಡಿಗೆ ಅಡ್ವೆ ಘಟಕ ಪಡುಬಿದ್ರಿ ತಂಡದ ಕಲಾವಿದರು ನಮ್ಮ ಮುಂದಿದ್ದೀರಿ. ಪಡುಬಿದ್ರಿ ಎನ್ನುವಂಥದ್ದು ಒಂದು ಸಾಂಸ್ಕೃತಿಕವಾಗಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತ ಒಂದು ಸ್ಥಳ ಅಂತ ನನ್ಗೆ ಗೊತ್ತಿದೆ. ಯಾಕೆಂದ್ರೆ ಆ ಜೆಸಿಯೊಂದಿಗೆ ನನ್ನ ಸಂಬಂಧ ಇದೆ. ಆ ದೃಷ್ಟಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಒಂದು ಅದ್ಭುತವಾದಂತಹ ಸಂದೇಶವನ್ನು ನೀವು ನೀಡಿದಿರಿ. ಆ ಸಂದೇಶಕ್ಕಿಂತ ಹೆಚ್ಚಾಗಿ ಆ ಒಂದು ಪಾತ್ರವನ್ನು ನೀವು ಅಭಿನಯಿಸುವಾಗ ಅದರಲ್ಲಿ ತಲ್ಲೀನನಾದಂತ ರೀತಿ ಉಂಟಲ್ಲ, ನಿಜಕ್ಕೂ ಇಟ್ ಈಸ್ ದ ಮೈಂಡ್ ಬ್ಲೋಯಿಂಗ್. ಅದ್ಭುತವಾಗಿ ಅದು ನನಗೆ ಖಂಡಿತ ಬಹಳ ಸಂತೋಷ ಆಯಿತು. ಮತ್ತೆ ನಾರಾಯಣ ಗುರುಗಳ ಹಾಗೆಯೇ ಇದ್ದಾರೆ, ಅದು ಕೂಡ ನಾವು ವಿಶೇಷವಾದಂತ ಪ್ಲಸ್ ಪಾಯಿಂಟ್. ನೃತ್ಯ ಮಾಡಿದಂತ ಎಲ್ಲಾ ಕಲಾವಿದರು ಮೈ ಮೇಲೆ ಏನೋ ಒಂದು ವಿಶೇಷವಾದಂತಹ ಶಕ್ತಿ ಬಂದ ಹಾಗೆ. ಅದು ಎಂತ ಹೇಳ್ತಾರೆ, ನಾವು ಸಾಮಾನ್ಯ ತುಳು ಭಾಷೆಯಲ್ಲಿ ಆಯ ಭೂತ ಬತ್ಲೆ ಕಮಲ್ಪೆ ಮಾರ ಅಂತ, ಅದೇ ರೀತಿ ಆ ರೀತಿಯಾದಂತಹ ಅದ್ಭುತವಾದಂತಹ ಒಂದು ನಟನೆಯನ್ನು ನೀವು ವೇದಿಕೆ ಮೇಲೆ ನೀಡಿದ್ದೀರಿ. ರೇಪ್ ಒಳಗಾಗ್ತಾ ಇರುವಂತಹ ಮಹಿಳೆಯನ್ನು ಬಿಡಿಸ್ಲಿಕ್ಕೆ ಬರುವಂತ ಯುವವಾಹಿನಿಯವರು ಕೂಡ ಬಹಳ ಚೆಂದಾಗಿದೆ. ಭಗತ್ ಸಿಂಗ್, ಆದರೆ ಭಗತ್ ಸಿಂಗ್ ನ ಪಾತ್ರದಲ್ಲಿ ಒಂದು ಕರೆಕ್ಷನ್ಸ್, ನಂದು ಇತಿಹಾಸದ ಅವಲೋಕನ ಮಾಡಿ ಮಾತ್ರ ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳೋದಿಲ್ಲ. ರಾಜ್ಗುರು, ಸುಖದೇವ್ ಮತ್ತು ಭಗತ್ ಸಿಂಗ್ ಇವರನ್ನು 3 ಜನರನ್ನು ಗಲ್ಲಿಗೆ ಇರಿಸುವಾಗ ಮುಖಕ್ಕೆ ಕಪ್ಪು ಬಟ್ಟೆ ಹಾಕೋದುಂಟಲ್ಲ, ಆ ಕಪ್ಪು ಬಟ್ಟೆ ಹಾಕದೆ ನಾನು ಗಲ್ಲಿಗೆ ಇರ್ತೇನೆ ಅಂತ ಹೇಳುವಂತ ಮಾತನ್ನು ಭಗತ್ ಸಿಂಗ್ ಹೇಳಿದ್ದಾನೆ.
ಅವ್ರನ್ನ ತೊಡಿಸೋದಲ್ಲ, ಬಿಟ್ಟು ಬಿಡು ನಾನು ಹಾಗೆ ಗಲ್ಲಿಗೆ ಇರ್ತೇನೆ ಅಂತ. ಅದು ಒಂದು ಸಾಮಾನ್ಯ ಇತಿಹಾಸದ ಪುಸ್ತಕವನ್ನು ನೋಡಿ ಸ್ವಲ್ಪ ತಿಳ್ಕೊಳ್ಳಿ. ನಿಮ್ಮ ಭಾವನೆಗಳು, ನಿಮ್ಮ ಅಭಿನಯಗಳು ಎಲ್ಲವೂ ಕೂಡ ಎಕ್ಸಲೆಂಟ್. ಧನ್ಯವಾದ.